ನಮಸ್ಕಾರ. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಹಬ್ಬದ ಸಂಭ್ರಮ ಎಲ್ಲರ ಮನೆಯಲ್ಲಿ ಜೋರಾಗಿದೆ ಅಂತ ಕಾಣುತ್ತೆ. ಹಬ್ಬ ಅಂದಮೇಲೆ ಎಲ್ಲರ ಮನೆಯಲ್ಲಿ ಸ್ವೀಟ್ ಮಾಡೋದು ಕಾಮನ್. ಇವತ್ತು ನಾನು ನಮ್ಮ ಮನೆಯಲ್ಲಿ 2 ಹೊಸ ಥರದ ಸ್ವೀಟ್ ಮಾಡ್ತಾ ಇದ್ದೀನಿ. ಒಂದು ಬೇಸನ್ ಬರ್ಫಿ, ಎರಡನೇದು ಪೀನಟ್ ಬರ್ಫಿ ಅಂತ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಬೇಸನ್ ಬರ್ಫಿ ಮಾಡ್ತಾ ಇದ್ದೀನಿ. ಒಂದು ಕಡಾಯಿನಲ್ಲಿ 1 ಕಪ್ ಬೇಸನ್ ಹಾಕ್ಕೊಳ್ಳಿ. ಸ್ವಲ್ಪ ಫ್ರೈ ಮಾಡ್ತಾ ಇರಿ. ನೆಕ್ಸ್ಟ್ ಇದಕ್ಕೆ 1/4 ಕಪ್ ತುಪ್ಪ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ತುಪ್ಪ ಕರಗೋ ತನಕ ಕೈ ಆಡಿಸ್ತಾ ಇರಿ. ನಂತರ 1/4 ಸ್ಪೂನು ಅರಿಶಿನ ಪುಡಿ ಹಾಕಿ, ಯಾಕಂದರೆ ನಾವು ಕಲರ್ ಹಾಕ್ತಾ ಇಲ್ಲ ಇದಕ್ಕೆ. ನೋಡಿ, ಈಗ ತುಪ್ಪ ಎಲ್ಲ ಕರಗಿದೆ. ಈ ಹದ ಬಂದಾಗ ಗ್ಯಾಸ್ನಿಂದ ಇಳಿಸ್ಕೊಳ್ಳಿ. ಇನ್ನೊಂದು ಕಡಾಯಿನಲ್ಲಿ 1/2 ಕಪ್ ಸಕ್ಕರೆ ಹಾಕ್ಕೊಳ್ಳಿ. ಅದಕ್ಕೆ 1/4 ಕಪ್ ನೀರು ಸೇರಿಸಿ ಒಂದೆಳೆ ಪಾಕ ಬರೋ ತನಕ ಕರಗಿಸಿ. ಈಗ ಪಾಕ ಆಗಿದೆ. ಗ್ಯಾಸ್ನಿಂದ ಇಳಿಸಿ ಕರಗಿಸಿರೋವಂಥ ಕಡಲೆ ಹಿಟ್ಟಿಗೆ 1/4 ಸ್ಪೂನು ಏಲಕ್ಕಿ ಪುಡಿ ಸೇರಿಸಿ. ಈಗ ಇದಕ್ಕೆ ಮಾಡಿರೋವಂಥ ಸಕ್ಕರೆ ಪಾಕನ ಹಾಕಿ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಗಟ್ಟಿ ಆಗೋ ತನಕ. ಗಟ್ಟಿ ಆದ ನಂತರ ಇದನ್ನು ತುಪ್ಪ ಸವರಿದ ಟ್ರೇನಲ್ಲಿ ಹಾಕ್ಕೊಳ್ಳಿ. ಅದರ ಮೇಲೆ ಪಿಸ್ತಾ ಚೂರು, ಬಾದಾಮಿ ಚೂರು, ಗೋಡಂಬಿ ಚೂರನ್ನು ಹಾಕಿ ತಟ್ಟಿ. ಈಗ ಇದು ರೆಡಿ ಇದೆ. ಬಿಸಿ ಇರುವಾಗಲೇ ಕಟ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಇದು ಗಟ್ಟಿ ಆಗುತ್ತೆ. ಬೇಸನ್ ಬರ್ಫಿ ತಿನ್ನಲಿಕ್ಕೆ ರೆಡಿ ಇದೆ. ನೆಕ್ಸ್ಟ್ ಪೀನಟ್ ಬರ್ಫಿ ಹೇಗೆ ಮಾಡೋದು ಅಂತ ನೋಡೋಣ. ಕಡಾಯಿನಲ್ಲಿ 1 ಕಪ್ ಪೀನಟ್ ಹಾಕ್ಕೊಳ್ಳಿ. ಲೋ ಫ್ಲೇಮ್ನಲ್ಲಿ 10 ನಿಮಿಷ ತನಕ ಹುರ್ಕೊಳ್ಳಿ. ಈಗ ಇದನ್ನು ಗ್ಯಾಸ್ನಿಂದ ಇಳಿಸ್ಬಿಟ್ಟು ತಣ್ಣಗಾದ ಮೇಲೆ ಸಿಪ್ಪೆನೆಲ್ಲ ಬಿಡಿಸ್ಕೊಳ್ಳಿ. ಮಿಕ್ಸರಲ್ಲಿ ಹಾಕಿಬಿಟ್ಟು ಪೌಡ್ರ್ ಮಾಡ್ಕೊಳ್ಳಿ. ಇನ್ನೊಂದು ಕಡಾಯಿನಲ್ಲಿ 1/2 ಕಪ್ ಸಕ್ಕರೆ ಹಾಕ್ಕೊಳ್ಳಿ. 1/4 ಕಪ್ ನೀರು ಸೇರಿಸಿ ಒಂದೆಳೆ ಪಾಕ ಬರೋ ತನಕ ಕರಗಿಸಿ. ಈ ಪಾಕಕ್ಕೆ ಪೀನಟ್ ಪೌಡ್ರ್ ಹಾಕ್ಕೊಳ್ಳಿ. ಅದಕ್ಕೆ 1/2 ಕಪ್ಪು ಮಿಲ್ಕ್ ಪೌಡರ್ ಸೇರಿಸಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. 1/4 ಸ್ಪೂನು ಏಲಕ್ಕಿ ಪೌಡ್ರ್ ಹಾಕಿ. ಈಗ ಇದನ್ನು ಗ್ಯಾಸ್ನಿಂದ ಇಳಿಸಿ ಈಗ ಅಲ್ಯೂಮಿನಿಯಂ ಫಾಯಿಲ್ನಲ್ಲಿ ತುಪ್ಪ ಸವರಿಬಿಟ್ಟು ಪೀನಟ್ ಮಿಶ್ರಣನ ಹಾಕ್ಕೊಳ್ಳಿ.
ಇದರಲ್ಲಿ ಕಾಲು ಭಾಗ ತಕ್ಕೊಂಡು ಬೌಲ್ನಲ್ಲಿ ಹಾಕ್ಕೊಳ್ಳಿ. ಅದಕ್ಕೆ 1.5 ಸ್ಪೂನು ಕೋಕೋ ಪೌಡ್ರ್ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಅದಕ್ಕೆ ಬಾದಾಮಿ ಚೂರು, ಗೋಡಂಬಿ ಚೂರು ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಕೋಬೇಕು. ಅದನ್ನು ತಕ್ಕೊಂಬಿಟ್ಟು ರೋಲ್ ಮಾಡ್ಕೊಳ್ಳಿ. ಉಳಿದಿರೋಂತಹ ಫಾಯಿಲಿಂದು ತಟ್ಬಿಟ್ಟು ಲಟ್ಟಣಿಗೆಯಿಂದ ಸ್ವಲ್ಪ ಲಟ್ಟಿಸ್ಕೊಳ್ಳಿ. ಈಗ ರೋಲ್ ಮಾಡಿರೋದನ್ನು ಮಧ್ಯದಲ್ಲಿ ಇಟ್ಬಿಟ್ಟು ಸುತ್ತಿ. ಇದನ್ನು 15 ನಿಮಿಷ ಫ್ರಿಜ್ನಲ್ಲಿ ಇಡಬೇಕು. ಈಗ ಫ್ರಿಜ್ನಲ್ಲಿ ಇಟ್ಟಿರೋದನ್ನು ತೆಗಿತಾ ಇದ್ದೀನಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಪೀನಟ್ ಬರ್ಫಿ ರೆಡಿ ಇದೆ. ಇದರಲ್ಲಿ ವಿಶೇಷತೆ ಏನಂದರೆ ದೀಪಾವಳಿ ಹಬ್ಬ ಆಗಿರೋದ್ರಿಂದ ದೀಪದ ಆಕಾರದಲ್ಲಿ ಮಾಡಿದ್ದೀನಿ. ನೀವು ಮನೆಯಲ್ಲಿ ಮಾಡಿ ನೋಡಿ, ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಧನ್ಯವಾದ.